ಮಂಗಳೂರು ನಗರದ ಬೋಂದೇಲ್ ಚರ್ಚ್ ಎದುರು ಏರ್ಪೋರ್ಟ್ ರಸ್ತೆಯಲ್ಲಿ ಕಾಮಗಾರಿ ಸಂದರ್ಭ ತೆಗೆಯಲಾದಂತಹ ಗುಂಡಿಯೊಂದು ಸಾರ್ವಜನಿಕರಿಗೆ ಅಪಾಯಕಾರಿಯಾಗಿ ಪರಿಣಮಿಸಿದೆ. ಸುಮಾರು 2 ರಿಂದ 3 ತಿಂಗಳ ಹಿಂದೆ ರಸ್ತೆ ತೋಡಲಾಗಿದ್ರೂ ಕೂಡ ಇದುವರೆಗೆ ಅದನ್ನು ಮುಚ್ಚುವ ಅಥವಾ ದುರಸ್ತಿ ಮಾಡುವ ಕೆಲಸ ನಡೆದಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಪ್ರತಿದಿನ ಸಾವಿರಾರು ವಾಹನಗಳು ಸಂಚರಿಸುವಂತಹ ಈ ರಸ್ತೆಯಲ್ಲಿ ಕಾಮಗಾರಿ ಸಂದರ್ಭ ತೆಗೆಯಲಾದಂತಹ ಗುಂಡಿ ತೆರೆದ ಸ್ಥಿತಿಯಲ್ಲೇ ಇರುವುದರಿಂದ ವಾಹನ ಸವಾರರು ಇದು ಬಹಳ ಸಮಸ್ಯೆ ಆಗ್ತಾ ಇದೆ, ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ವಿಶೇಷವಾಗಿ ದ್ವಿಚಕ್ರ ವಾಹನ ಸವಾರಿಗೆ ಇದು ಅಪಾಯದ ಕೇಂದ್ರವಾಗಿದ್ದು ಈಗಾಗಲೇ ಕೆಲ ಬೈಕ್ ಸವಾರು ಗುಂಡಿಗೆ ಬಿದ್ದು ಗಾಯಗೊಂಡ ಘಟನೆಗಳು ಕೂಡ ನಡೆದಿದೆ. ಮಳೆಗಾಲ ಆರಂಭವಾಗಿರುವಂತಹ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗುವ ಸಾಧ್ಯತೆ ಇದೆ. ಮಳೆ ನೀರು ರಸ್ತೆಯಲ್ಲಿ ನಿಂತರೆ ಯಾವುದು ರಸ್ತೆ ಯಾವುದು ಗುಂಡಿ ಎಂಬುದು ತಿಳಿಯದ ಪರಿಸ್ಥಿತಿ ನಿರ್ಮಾಣವಾಗಲಿದ್ದು ಅಪಘಾತಗಳ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಸಾರ್ವಜನಿಕರಲ್ಲಿ ಇರುವಂಥದ್ದು. ಸ್ಥಳೀಯ ನಿವಾಸಿಗಳು ಹಾಗೂ ವಾಹನ ಸವಾರು ಸಂಬಂಧಪಟ್ಟ ಇಲಾಖೆ ಮತ್ತು ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ರಸ್ತೆ ಗುಂಡಿಯನ್ನು ಮುಚ್ಚಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ನಾವಿದನ್ನು ಗಮನಿಸಬಹುದು. ಇದು ಏರ್ಪೋರ್ಟ್ ರೋಡ್ನಲ್ಲಿ ಕಂಡುಬರುವಂತಹ ದೃಶ್ಯ. ಇದೇ ಏರ್ಪೋರ್ಟ್ ರೋಡಲ್ಲಿ ಯಾರಾದರೂ ವಿಐಪಿಗಳು ಬರ್ತಾರೆ, ಯಾರಾದರೂ ಪ್ರಮುಖ ವ್ಯಕ್ತಿಗಳು ಬರ್ತಾರೆ ಅಂದಾಗ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಗುಂಡಿ ಕೂಡ ಮುಚ್ಚುತ್ತಾರೆ, ಎಲ್ಲ ರಸ್ತೆಯನ್ನು ಕೂಡ ಚೆನ್ನಾಗಿ ಮಾಡ್ತಾರೆ, ರಸ್ತೆ ಬದಿಯಲ್ಲಿರುವಂತಹ ಗಿಡಗಂಟಿಗಳನ್ನು ಕೂಡ ತೆಗಿತಾರೆ. ಆದರೆ ಆ ಭಾಗದಲ್ಲಿ ಸಾರ್ವಜನಿಕರು ಸಂಚರಿಸ್ತಾರೆ ಅಂತ ಹೇಳಿದ್ರೆ ಅದು ಈ ಅಧಿಕಾರಿಗಳ ಕಣ್ಣಿಗೂ ಕಾಣಿಸುವುದಿಲ್ಲ, ಜನಪ್ರತಿನಿಧಿಗಳ ಕಣ್ಣಿಗೂ ಕೂಡ ಕಾಣಿಸುವುದಿಲ್ಲ. ಇದು ಕೇವಲ ಏರ್ಪೋರ್ಟ್ ರೋಡ್ನ ಸಮಸ್ಯೆ ಮಾತ್ರ ಅಲ್ಲ, ಇದು ನಗರದ ಎಲ್ಲ ಭಾಗದಲ್ಲಿರುವಂತಹ ಸಮಸ್ಯೆ. ನೀವು ಗುಂಡಿ ಅಗಿತೀರಿ, ಆದರೆ ಮುಚ್ಚುವುದಕ್ಕೆ ಮಾತ್ರ ಮರೆತು ಹೋಗ್ತೀರಿ. ಇದರಿಂದ ಇಲ್ಲಿ ಬೈಕ್ ಸವಾರು ಬಿದ್ರೂ ಪರವಾಗಿಲ್ಲ, ಗಾಯಗೊಂಡ್ರೂ ಪರವಾಗಿಲ್ಲ, ಅವರ ಪ್ರಾಣ ಹೋದ್ರೂ ಪರವಾಗಿಲ್ಲ. ಇದನ್ನ ಮುಚ್ಚುವಂತಹ ಗೋಜಿಗೆ ನೀವು ಹೋಗೋದಿಲ್ಲ. ಅಟ್ಲೀಸ್ಟ್ ಅದನ್ನ ಮಣ್ಣಾದ್ರೂ ಹಾಕಿ ಅಲ್ಲಿ ಒಂದು ಜನರಿಗೆ ಹೋಗುವಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನಾದ್ರೂ ಮಾಡಬಹುದು. ಅದನ್ನ ಕೂಡ ಮಾಡುವುದಿಲ್ಲ. ಎಲ್ಲಿಯವರೆಗೆ ಪ್ರಾಣ ಹೋಗಬೇಕು ಅಲ್ಲಿಯವರೆಗೆ ಕಾಯ್ತೀರಿ, ದೊಡ್ಡ ಅನಾಹುತ ಆದ್ಮೇಲೆ ಎಚ್ಚೆತ್ತುಕೊಳ್ತೀರಿ. ಇದುವೇ ನೀವು ಪ್ರತಿ ಸಂದರ್ಭದಲ್ಲಿಯೂ ಕೂಡ ಮಾಡುವಂತಹ ಕೆಲಸ. ಸದ್ಯ ಇನ್ನಾದ್ರೂ ಗಮನಿಸಿಕೊಳ್ಳಿ, ಇದು ಏರ್ಪೋರ್ಟ್ ರೋಡ್ ಅಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಇಂತಹ ಹಲವಾರು ಕಡೆಗಳಲ್ಲಿದೆ. ದಯವಿಟ್ಟು ಅದನ್ನ ಗಮನಿಸಿಕೊಂಡು ಅದಕ್ಕೊಂದು ವ್ಯವಸ್ಥೆಯನ್ನ ಮಾಡಬೇಕಾಗಿದೆ.